ईदृशे क्षेत्रपालाय नमः वास्तोष्पते प्रतिजाने यस्मान् स्वावेशो अनमीगो भवानः यत्वेमहे प्रतितन्नो चतुष्पदे वास्तोष्पतये नमः इदं फलं मयादेनं स्थापितं पुरसस्तव तेन मे सुफलावाप्तिर्कोटिसूर्यसमप्रभ निर्विघ्नं कुरु मे देव सर्वकार्येषु सर्वदा हर शम्भो महादेव विश्वेशामरवल्लभ शिवशङ्कर सर्वात्मा नीलकण्ठ नमोऽस्तु ते शुक्लां भरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये ओं सर्वमंगलमांगल्ये शिवे सर्वार्थसाधिके शरण्ये त्र्यंबके गौरि नारायणि नमोऽस्तुते या देवी सर्वभूतेषु मातृरूपेण संस्थिता नमस्तस्यै 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 नमो नमः सर्वबाधा प्रशमनं त्रैलोक्यत्राहिलेश्वरे एवमेव त्वया कार्य अस्मद्वैरविनाशनम् ಆಗಲಿ ವಿಶೇಷವಾಗಿ ಕರ್ಮಾದು ಕರ್ಮ ಮಧ್ಯೆ ಕರ್ಮಾಂತ್ಯ ಪ್ರಾರ್ಥನಾಂಚ ಪುನಃ ಪುನಃ ಅನ್ನುವಂಥದ್ದು. ಯಾವುದೇ ಒಂದು ದೇವತಾ ಸತ್ಕರ್ಮವನ್ನು ಮಾಡಬೇಕಾದ್ರೆ ಕಾರ್ಯದ ಆರಂಭದಲ್ಲಿ ಫಲಮಂತ್ರಾಕ್ಷತೆಗಳನ್ನಿಟ್ಟು ದೇವತಾ ಪ್ರಾರ್ಥನೆಯನ್ನು ಮಾಡಬೇಕು. ಮನೆ ದೇವರನ್ನು, ಕುಲದೇವರನ್ನು, ಗ್ರಾಮ ದೇವರನ್ನು, ಇಷ್ಟ ದೇವರನ್ನು, ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ದೇವತಾ ಸತ್ಕರ್ಮವನ್ನು ಮುಂದುವರಿಸಬೇಕು ಅನ್ನುವಂಥದ್ದು ಶಾಸ್ತ್ರವಚನ. ಹಾಗೆ ವಿಶೇಷವಾಗಿ ರಮಾನಂದ ಗುರುಗಳ ಅನುಗ್ರಹವನ್ನು ಪಡೆದುಕೊಂಡು ವಿಶೇಷವಾಗಿ ಕ್ಷೇತ್ರಾಧಿಪತಿಯಾದಂತಹ ಆ ಮೂಕಾಂಬಿಕೆ ಸಪರಿವಾರ ದೇವತೆಗಳ ಅನುಗ್ರಹವನ್ನು ಪಡೆದುಕೊಂಡು ಈ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಸೋಮನಾಥೇಶ್ವರ ದೇವರು ಹಾಗೆ ನಂಬಿಕೊಂಡು ಬರುವಂತಹ ಎಲ್ಲ ಧರ್ಮ ದೈವಗಳು ದೇವತೆಗಳು ಅಷ್ಟಕುಲಾದಿ ನಾಗಬ್ರಹ್ಮದೇವರು ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡು ವಿಶೇಷವಾಗಿ ಇಂದು ವರಮಹಾಲಕ್ಷ್ಮಿ ಹಬ್ಬ. ವಿಶೇಷವಾಗಿ ಹೆಂಗಸರು ಗಂಡನ ಆಯಸ್ಸು ಅಭಿವೃದ್ಧಿಗೆ ಹಾಗೆ ಮಾಂಗಲ್ಯಾಭಿವೃದ್ಧಿಗೆ ಹಾಗೆ ಸಮಸ್ತ ಸನ್ಮಂಗಳತೆಗಳು ಪ್ರಾಪ್ತವಾಗಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಆ 2ನೇ ಶುಕ್ರವಾರವನ್ನು ವಿಶೇಷವಾಗಿ ಮಾಡುವಂತಹ ಹಬ್ಬವೇ ವರಮಹಾಲಕ್ಷ್ಮಿ ಹಬ್ಬ ಅಂತೇಳಿ. ಪಾರ್ವತಿ ದೇವಿ ಆ ಈಶ್ವರ ದೇವರನ್ನು ಪಡೆಯಲುಗೋಸ್ಕರ ಮಾಡಿದಂತಹ ವ್ರತ ಹಬ್ಬ. ಅಂತಹ ವಿಶೇಷವಾದಂತಹ ವ್ರತ ಗಂಡನ ಆಯಸ್ಸು ಅಭಿವೃದ್ಧಿಯಾಗ್ತದೆ, ಹಾಗೆ ಮಾಂಗಲ್ಯ ಅಭಿವೃದ್ಧಿಯಾಗ್ತದೆ, ಮಾಂಗಲ್ಯ ಭಾಗ್ಯ ವೃದ್ಧಿಯಾಗ್ತದೆ. ಅಂದರೆ ಆಯಸ್ಸು ಗಂಡನ ಆಯಸ್ಸು ಅಭಿವೃದ್ಧಿಯಾಗ್ತದೆ, ಸರ್ವರಿಗೂ ಸನ್ಮಂಗಳತೆಗಳು ಪ್ರಾಪ್ತವಾಗ್ತದೆ ಅನ್ನುವಂಥದ್ದು ವಿಶೇಷವಾದಂಥ ಈ ವ್ರತಕಥೆಯ ಮಹಾತ್ಮೆ. ಹಾಗೆ ವಿಶೇಷವಾಗಿ ಈ ಪೂಜೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೋ ಅವರಿಗೆಲ್ಲರಿಗೂ ಅಷ್ಟ ಐಶ್ವರ್ಯ ಅಂದರೆ ಆಯಸ್ಸು ಆರೋಗ್ಯ ನೆಮ್ಮದಿ ರೂಪವಾಗಿ ನಮ್ಮ ಪಾಲಿಗೆ ಪ್ರಾಪ್ತವಾಗ್ತದೆ ಅನ್ನುವಂಥದ್ದು ಶಾಸ್ತ್ರವಚನ. ಹಾಗೆ ವಿಶೇಷವಾಗಿ ಈ ಸ್ಥಳದಲ್ಲಿ ವಿಶೇಷವಾಗಿ ಸುಮಾರು ಸಮಯದಿಂದ ಮಹಿಳಾ ಮಾತೃಮಂಡಳಿ ಅದೇ ರೀತಿ ಎಲ್ಲ ಭಕ್ತವೃಂದದವರು ಸೇರಿಕೊಂಡು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುತ್ತಾ ಬರ್ತಾ ಇದ್ದೇವೆ. ಈ ವರ್ಷವೂ ಕೂಡ ವಿಶೇಷವಾಗಿ ಆ ತಾಯಿಯ ಆರಾಧನೆ ವರಮಹಾಲಕ್ಷ್ಮಿ ದೇವಿಯ ಆರಾಧನೆಯನ್ನು ಲಕ್ಷ್ಮಿ ಹಬ್ಬವನ್ನು ನಿರ್ವಿಘ್ನವಾಗಿ ಸಾಂಗವಾಗಿ ಆ ಪೂಜೆಯನ್ನು ನಿರ್ವಿಘ್ನವಾಗಿ ಒಳ್ಳೆಯ ರೀತಿಯಿಂದ ನೆರವೇರಿಸಿಕೊಟ್ಟು ಅದರ ಶುಭ ಫಲವನ್ನು ಎಲ್ಲರ ಪಾಲಿಗೆ ಆ ಭಗವಂತ ಅನುಗ್ರಹಿಸಿಕೊಡಬೇಕಾಗಿ ಮಹಾಗಣಪತಿ ಸಹಿತ ಕ್ಷೇತ್ರಾಧಿಪತಿಯಾದಂತಹ ಮೂಕಾಂಬಿಕೆ ಗುರುಗಳ ಅನುಗ್ರಹವನ್ನು ಪಡೆಯುವಂಥ ವಿಶೇಷವಾದಂತಹ ಸಂದರ್ಭ. ನಿರ್ವಿಘ್ನವಾಗಿ ಎಲ್ಲ ಕಾರ್ಯವನ್ನು ಸಾಂಗವಾಗಿ ಸಂಪನ್ನಗೊಳಿಸಿ ಆ ತಂತ್ರವರಿಯರ ಆಶೀರ್ವಾದವೂ ಕೂಡ ಇಂದು ಪ್ರಾಪ್ತವಾಗಿದೆ. ಕ್ಷೇತ್ರದಲ್ಲಿ ವಿಶೇಷವಾಗಿ 108 ಕಾಯಿಯ ಗಣಹೋಮ ಇತ್ಯಾದಿಗಳನ್ನು ಕೂಡ ನಡೆಸಿಕೊಂಡಿದ್ದೇವೆ. ಆ ಎಲ್ಲ ಭಾಗ್ಯಗಳು ಅದರಲ್ಲೂ ವಿಶೇಷವಾಗಿ ಸಂಕ್ರಾಂತಿಯ ಶುಭ ಪರ್ವ ಅಂದರೆ ಈ ತಿಂಗಳು ಮತ್ತೊಂದು ತಿಂಗಳಿಗೆ ಹೋಗುವಂತಹ ಶುಭ ಸಂದರ್ಭವನ್ನು ಸಂಕ್ರಾಂತಿ ಅಂತ ಹೇಳುತ್ತಾರೆ. ಅಂತಹ ಶುಭ ಪರ್ವವು ಕೂಡ ಇಂದಿನ ಪಾಲಿಗೆ ನಮ್ಮ ಪಾಲಿಗೆ ಒದಗಿ ಬಂದಿದೆ. ಅಂತಹ ವಿಶೇಷವಾದಂತಹ ಅನುಗ್ರಹ ಆ ತಾಯಿ ನಮ್ಮೆಲ್ಲರ ಪಾಲಿಗೆ ಶುಭ ಆಶೀರ್ವಾದವನ್ನು ಅನುಗ್ರಹಿಸಬೇಕು. ಕೊಡುವಂತಹ ಸೇವೆಯನ್ನು ನಿರ್ವಿಘ್ನವಾಗಿ ಒಳ್ಳೆಯ ರೀತಿಯಿಂದ ಸಂಪನ್ನಗೊಳಿಸಿ ಅದೇ ರೀತಿ ನಡೆಸುವಂಥ ಅನ್ನದಾನಾದಿ ಸತ್ಕರ್ಮ, ಆ ಸತ್ಕರ್ಮವನ್ನು ಕೂಡ ಒಳ್ಳೆಯ ರೀತಿಯಿಂದ ನೆರವೇರಿಸಿಕೊಟ್ಟು ಅದರ ಶುಭ ಫಲವನ್ನು ಕೂಡ ಇಡೀ ಕ್ಷೇತ್ರಕ್ಕೆ ಅದೇ ರೀತಿ ಇಡೀ ಭಕ್ತವೃಂದಕ್ಕೆ ಅನುಗ್ರಹಿಸಿಕೊಡಬೇಕು ಅಂತೇಳಿ ದೇವತಾಚರಣಾರ್ವಿಂದಲ್ಲಿ ಭಕ್ತಿ ಮತ್ತು ಶ್ರದ್ಧೆಯಿಂದ ಒಂದೇ ಮನಸ್ಸಿನಲ್ಲಿ ಎಲ್ಲರೂ ಮಾಡುವಂಥ ಪ್ರಾರ್ಥನೆ. ಶ್ರೀ ಮಹಾಲಕ್ಷ್ಮಿ ದೇವತಾ ಯೋ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಈಶ್ವರನ್ ಗುರುರೇವ ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಓಂ ಕೇಶವಾಯ ಸ್ವಾಹ, ಓಂ ನಾರಾಯಣಾಯ ಸ್ವಾಹ, ಓಂ ಮಾಧವಾಯ ಸ್ವಾಹ. ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ಭಾಮನಾಯ ನಮಃ,
श्रीधराय नमः श्रीकेशाय नमः पद्मनाभाय नमः दामोदराय नमः संकर्षणाय नमः श्रीहरिकृष्णाय नमः वक्रतुण्डमहाकाय कोटिसूर्यसमप्रभा निर्विघ्नं मे देव सर्वकार्येषु सर्वदा गंगाभ्याः सर्वे तीर्थाः महामंगलारती ಈಗ राजाधिराजाय प्रसज्य साहिने नमो मे कामान् कामकामाय मह्यम् कामेश्वरो मे श्रवणो दधातु कुबेराय श्रवणाय महाराजाय नमः पर्याप्त्य अनन्तराजाय सर्वस्तोमोति रात्रोत्तममहर्भवति सर्वस्याब्धे सर्वस्य जिद्धे सर्वमेव तेन आप्नोति सर्वं जगते
यो वे मंगलमांगल्ये शिवे सर्वार्थसाधिके शरण्ये त्र्यंबके गौरी ನಾರಾಯಣಿ ನಮೋಸ್ತುತೆ. ನಮ್ಮ ಸಂಸ್ಕೃತಿಯಲ್ಲಿ ಒಂದೊಂದು ಕಾಲಕ್ಕೆ ಒಂದೊಂದು ದೇವತಾ ಆರಾಧನೆಯನ್ನು ಮಾಡಿಕೊಂಡಾಗ ಆಯಾಯ ದೇವತಾ ಅನುಗ್ರಹ ಫಲಪ್ರಾಪ್ತಿಯಾಗ್ತದೆ ಅನ್ನುವಂಥದ್ದನ್ನು ಹಿರಿಯ ಋಷಿ ಮುನಿಗಳು ಕಂಡುಹಿಡಿದು ಆಯಾ ರೀತಿಯಾಗಿ ಆಯಾಯ ಸಂದರ್ಭಗಳಲ್ಲಿ ಆಯಾಯ ದೇವತಾ ಆರಾಧನೆಯನ್ನು ಮಾಡಬೇಕು ಅಂತೇಳಿ ಪುರಾಣದಲ್ಲಿ ಶಾಸ್ತ್ರದಲ್ಲಿ ತಿಳಿಸಿದಂತಹ ವಚನಗಳು. ಹಾಗೆ ವಿಶೇಷವಾಗಿ ಶ್ರಾವಣ ಮಾಸ, ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು. ವಿಶೇಷವಾಗಿ ಪ್ರಾರಂಭದಲ್ಲಿ ನಾಗದೇವರನ್ನು ಆರಾಧನೆ ಮಾಡಿಕೊಂಡು ನಾಗರ ಪಂಚಮಿಯನ್ನು ಮುಗಿಸಿಕೊಂಡು ತದನಂತರ ಬರುವಂತಹ ವಿಶೇಷವಾದಂತಹ ಆ ವಿಶೇಷ ಪರ್ವ ಅಂತ ಹೇಳಿದ್ರೆ ಅದು ವರಮಹಾಲಕ್ಷ್ಮಿ ವ್ರತ. ಈ ವ್ರತಕತೆಯನ್ನು ವಿಶೇಷವಾಗಿ ಯಾರು ಆರಾಧನೆ ಮಾಡುತ್ತಾರೋ ಅವರಿಗೆ ಸರ್ವ ಸೌಭಾಗ್ಯಗಳು ಪ್ರಾಪ್ತವಾಗುತ್ತದೆ. ಸೌಭಾಗ್ಯ ಅಂತ ಹೇಳಿದ್ರೆ ಐಶ್ವರ್ಯಗಳು, ವಿಶೇಷವಾಗಿ ಆಯುಸ್ಸು, ಆರೋಗ್ಯ, ನೆಮ್ಮದಿ, ಯಶಸ್ಸು, ಕೀರ್ತಿ, ಜಯ ಇದೆಲ್ಲ ನಮಗೆ ಅಷ್ಟ ಐಶ್ವರ್ಯ ಅಂತ ಹೇಳಿದ್ದಾರೆ. ಆರೋಗ್ಯಪೂರ್ಣವಾದಂತಹ ಜೀವನವನ್ನು ಮಾಡಲಿಕ್ಕೆ ಆ ದೇವಿಯ ಆರಾಧನೆಯನ್ನು ಮಾಡಬೇಕು. ಅದರಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಆರಾಧಿಸಿಕೊಂಡಾಗ ಸಂಪತ್ತು ಅನ್ನುವಂಥದ್ದು ನಮ್ಮ ಪಾಲಿಗೆ ಪ್ರಾಪ್ತವಾಗ್ತದೆ. ವಿಶೇಷವಾಗಿ ಆರೋಗ್ಯವು ಕೂಡ ಸಂಪತ್ತು, ಧನ ಧಾನ್ಯಗಳು ಕೂಡ ಸಂಪತ್ತು. ಇದೆಲ್ಲದರ ಅನುಗ್ರಹ ಪ್ರಾಪ್ತಿಯಾಗುವಂಥದ್ದು ಯಾರ ಅನುಗ್ರಹ ಪಡೆದುಕೊಂಡಾಗ ಅಂತ ಹೇಳಿದ್ರೆ ಆ ಲಕ್ಷ್ಮೀ ದೇವಿಯನ್ನು ಆರಾಧಿಸಿಕೊಂಡಾಗ. ಅದರಲ್ಲೂ ವಿಶೇಷವಾಗಿ ಮುತ್ತೈದೆಯರು ವಿಶೇಷವಾಗಿ ಈ ಪೂಜೆಯನ್ನು ಮಾಡಿಕೊಂಡಾಗ ಅವರಿಗೆ ಮುತ್ತೈದ ಭಾಗ್ಯ, 5 ಸೌಭಾಗ್ಯಗಳು ಪ್ರಾಪ್ತವಾಗ್ತದಂತೆ. ಗಂಡನ ಆಯಸ್ಸು ವೃದ್ಧಿಯಾಗ್ತದಂತೆ. ಯಾಕೆ ಅಂತ ಹೇಳಿದ್ರೆ ಪತಿವೃತ ಧರ್ಮದಲ್ಲಿ ವಿಶೇಷವಾಗಿ ಪತಿಯನ್ನು ಆರಾಧಿಸಿಕೊಂಡು ವಿಶೇಷವಾಗಿ ಪತಿಯ ಆರೋಗ್ಯಕ್ಕೆ ಪ್ರಾರ್ಥನೆಯನ್ನು ಯಾರಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ವಿಶೇಷವಾಗಿ ಆ ಮಹಾಲಕ್ಷ್ಮಿಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಲಕ್ಷ್ಮೀ ನಾರಾಯಣರು ಅಂತ ಹೇಳಿದ್ರೆ ಅವರು ದಾಂಪತ್ಯ ಜೀವನಕ್ಕೆ ವಿಶೇಷವಾಗಿ ಅನ್ಯೋನ್ಯವಾಗಿರುವಂಥವರು. ಅಂತಹ ಆರಾಧನೆಯನ್ನು ಮಾಡಿಕೊಂಡಾಗ ನಮ್ಮ ಜೀವನದಲ್ಲೂ ಕೂಡ ಅನ್ಯೋನ್ಯವಾದಂತಹ ಸೌಭಾಗ್ಯಗಳು ಪ್ರಾಪ್ತವಾಗ್ತದೆ ಎನ್ನುವಂಥದ್ದು ವ್ರತಕಥೆಯಲ್ಲಿ ತಿಳಿಸಿದ್ದಾರೆ. ಒಂದು ವಿಶೇಷ ಪ್ರಕಟಣೆ ಉಂಟು. ಮಾತೆರೆಗಳ ಒಂದು ವಿನಂತಿ. ಎಲ್ಲಂದಿ ಸೆಪ್ಟೆಂಬರ್ 1 ತಾರೀಕಿಗೆ ನಮ್ಮ ಈ ಕೊಲ್ಲಿ ಮುಖಾಂಬಿಕೆ ಕ್ಷೇತ್ರ ಎಲ್ಲ ಎತ್ತಾ ಇದ್ದಾನೆ. 19 ತಾರೀಕು ಬಗ್ಗೆ ರಾಜಗೀಯ ಮಾಡಬಹುದು. ಈಗ ಮಾತೆರೆಗಳ ವಿನಂತಿ ಎಲ್ಲ ಎತ್ತಾ ಇದ್ದಾನೆ. ಊರಿಗೆ ಬರುವುದು ಅಂಜನೆ ಗಟ್ಟಿಯವರು ನಡೆದ ಮಲ್ಲ ಹಿಂದೂ ಸಮಾವೇಶಗಳ ನನಗೆ ಮಾತೆಲ್ಲ ಪಾಲ್ಪಡೆಯುವ ನಮ್ಮ ಕೊಲ್ಲಿ ಮುಖಾಂಬಿಕೆ ದೇವಸ್ಥಾನದಲ್ಲಿ ಬಾರಿ ಪುಲ್ಲದ ಒಂದು ಶೋಭಾಯಾತ್ರೆ ನಡೆದರು. 1ನೇ ತಾರೀಕಿಗೆ ಮಾತೆಲ್ಲ ಈ ಸಭೆಗೆ ಪಾಲ್ಪಡೆಯುವ ವಿನಂತಿ ಬಂದರು.